ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಡೆದ ಹಿಮ್ಮಡಿಗೆ ನಾವು ಯಾವ ರೀತಿ ಹೋಮ್ ರೆಮಿಡಿನ ಬಳಸ್ಕೊಂಡು ಒಡೆದ ಹಿಮ್ಮಡಿಗಳನ್ನು ನಾವು ಗುಣಪಡಿಸ್ಕೊಳ್ಬೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಇಂಥ ಸಮಸ್ಯೆನ ನಾವು ಹೆಚ್ಚಾಗಿ ಫೇಸ್ ಮಾಡ್ತಾ ಇರ್ತೀವಿ ಹೇರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಥರ ಒಡೆದ ಹಿಮ್ಮಡಿಗಳು ಆಗಿರ್ಬೋದು ಇಂತಹ ಸಮಸ್ಯೆನ ನಾವು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಫೇಸ್ ಮಾಡ್ತಾ ಇರ್ತೀವಿ ಕೆಲವರಿಗಂತೂ ತುಂಬಾ ಇದು ಪೇಯ್ನ್ ಕೂಡ ಬರುತ್ತೆ ಈ ಥರ ಕಾಲು ಒಡೆದು ಆನಂತರ ಕೆಲವರಿಗೆ ರಕ್ತ ಕೂಡ ಬರುತ್ತೆ ಇಂಥ ಸಮಸ್ಯೆನ ನಾವು ಸಿಂಪಲ್ ಆಗಿ ಯಾವ ರೀತಿ ಹೋಗಲಾಡಿಸ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಕೆಲವು ಜನ ಶೂ ಹಾಕೋತಾರೆ ಚಪ್ಪಲ್ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕಂತ ಹೇಳಿದ್ರೆ ಚಪ್ಪಲ್ ಹಾಕಿದ್ರೆ ಒಡೆದ ಹಿಮ್ಮಡಿಗಳು ಕಾಣಿಸುತ್ತೆ ಅಂತ ಶೂ ಹಾಕೋತಾರೆ ಹಲವಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ತುಂಬಾನೇ ಮುಜುಗರ ಪಡ್ಕೋತಾರೆ ಇನ್ನು ತುಂಬಾ ಜನ ಚಳಿಗಾಲದಲ್ಲಿ ನೀರನ್ನೇ ಕುಡಿಯೋದಿಲ್ಲ ಯಾಕಂತ ಹೇಳಿದ್ರೆ ಚಳಿಗಾಲದಲ್ಲಿ ನಮಗೆ ಬಾಯಾರಿಕೆ ಆಗೋದಿಲ್ಲ ಅದಕ್ಕೋಸ್ಕರ ತುಂಬಾ ಜನ ನೀರೇ ಕುಡಿಯೋದಿಲ್ಲ ಇನ್ನು ಬೇಸಿಗೆಗಾಲದಲ್ಲಿ ನಾವು ನೀರು ಕುಡಿತೀವಿ ಯಾಕಂತ ಹೇಳಿದ್ರೆ ನಮಗೆ ಬಾಯಾರಿಕೆ ಆಗುತ್ತೆ ಅದಕ್ಕೆ ನೀರು ಕುಡಿತೀವಿ ಬಟ್ ಚಳಿಗಾಲದಲ್ಲಿ ನೀರು ಕುಡಿಯೋದಿಲ್ಲ ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ಒಳ್ಳೆಯದು ಚಳಿಗಾಲ ಆಗಲಿ ಅಥವಾ ಬೇಸಿಗೆಗಾಲ ಆಗಲಿ ನಾವು ನೀರನ್ನು ಹೆಚ್ಚಾಗಿ ಸೇವಿಸ್ತಾ ಇರಬೇಕು ನೀರು ನಮ್ಮ ದೇಹನ ಹೈಡ್ರೇಟ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀರು ನೀವು ಆದಷ್ಟು ಹೆಚ್ಚಿಗೆ ಕುಡೀರಿ ಇನ್ನು ಕೆಲವರಿಗೆ ಹಿಮ್ಮಡಿ ಜಾಸ್ತಿ ಹೊಡಿತಾ ಹೋಗುತ್ತೆ ಏನಕ್ಕಂತ ಹೇಳಿದ್ರೆ ನೀವು ಹಿಮ್ಮಡಿ ಸ್ವಲ್ಪ ಹೊಡೆಯುವಾಗಲೇ ಅದರ ಬಗ್ಗೆ ಹೆಚ್ಚು ಕೇರ್ ತಗೊಳ್ಳಿ ನೀವು ಅದನ್ನು ಕೇರ್ಲೆಸ್ ಆಗಿ ಮಾಡಿದ್ರೆ ಅದು ಅದರ ಮೇಲೆ ಧೂಳು ಕೂತು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಸೆಪ್ಟಿಕ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ಹೊಡೆಯುವಾಗಲೇ ಅದನ್ನು ಕ್ಲೀನಾಗಿ ಪಾದನ ಕ್ಲೀನಾಗಿ ಇಟ್ಕೊಳ್ಳಿ ಮತ್ತು ಸಾಕ್ಸ್ ಹಾಕ್ಕೊಳ್ಳಿ ಅಥವಾ ಶೂ ಹಾಕ್ಕೊಳ್ಳಿ ಅದ್ರ ಮೇಲೆ ಧೂಳು ಕೂರ್ದ ರೀತಿಯಲ್ಲಿ ನೋಡ್ಕೊಳ್ಳಿ ಇನ್ನು ಕೆಲವರಿಗೆ ಜಾಸ್ತಿ ಆಗುತ್ತೆ ಏನಕ್ಕಂತ ಹೇಳಿದ್ರೆ ಮನೆಯ ನೆಲ ನೀವು ಟೈಲ್ಸ್ ಹಾಕಿದ್ರೆ ಕೆಲವೊಂದು ಟೈಲ್ಸ್ಗಳಿಂದ ಆಗಿರ್ಬೋದು ಅಥವಾ ಕೆಲವು ಗ್ರನೈಟ್ಗಳಿಂದ ಆಗಿರ್ಬೋದು ಇದ್ರ ಮೇಲೆ ನೀವು ಓಡಾಡ್ತಾ ಇರ್ತೀರಾ ಇದರಿಂದಾಗಿ ಕೂಡ ನಿಮ್ಮ ಕಾಲು ಹೆಚ್ಚಾಗಿ ಒಡೆಯುತ್ತೆ ಇದು ತುಂಬಾನೇ ಕೋಲ್ಡ್ ಆಗಿರೋದ್ರಿಂದ ಗ್ರನೈಟ್ ಅಥವಾ ಟೈಲ್ಸ್ ಇಂದ ಕೂಡ ಕಾಲು ಒಡೆಯುವ ಸಾಧ್ಯತೆ ಹೆಚ್ಚಾಗಿರ್ತದೆ ಅದಕ್ಕೆ ಮನೆ ಒಳಗಡೆ ಚಪ್ಪಲ್ ಹಾಕೊಂಡು ಓಡಾಡಿ ಮನೆ ಒಳಗಡೆ ಚಪ್ಪಲ್ ಹಾಕಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಸಾಕ್ಸ್ ಆದ್ರೂ ಹಾಕೊಂಡು ಓಡಾಡ್ಬೋದು ಇನ್ನು ಒಡೆದ ಹಿಮ್ಮಡಿಗಳನ್ನ ಯಾವ ರೀತಿ ಸರಿ ಮಾಡ್ಕೊಳ್ಬಹುದು ಅನ್ನೋದನ್ನ ಹೋಮ್ ರೆಮಿಡಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಕೆಲವರು ಒಂದ್ಸಲ ಯೂಸ್ ಮಾಡಿ 2 ಸಲ ಯೂಸ್ ಮಾಡ್ತಾರೆ ನೀವು ಹೇಳ್ದಂಗೆ ನಾವು ಮಾಡಿದ್ದೀವಿ ಬಟ್ ನಮ್ಗೇನು ಇದರಿಂದ ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಇದು 1 ಸಲ 2 ಸಲದಿಂದ ಕಡಿಮೆ ಆಗೋದಿಲ್ಲ ನೀವು ಕಂಟಿನ್ಯೂ ಆಗಿ ಟ್ರೈ ಮಾಡ್ತಾ ಇರಬೇಕು ಕಂಟಿನ್ಯೂ ಆಗಿ ನೀವು ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಫಸ್ಟ್ ರೆಮಿಡಿ ಏನಂತ ಹೇಳಿದ್ರೆ ವೆಜಿಟೇಬಲ್ ಆಯಿಲ್ ನಿಮಗೆಲ್ಲ ಸೂಪರ್ ಮಾರ್ಕೆಟಲ್ಲೂ ನಿಮಗೆ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದನ್ನ ಕೆಲವರು ಅಡುಗೆಗೆ ಕೂಡ ಉಪಯೋಗಿಸ್ತಾರೆ ಈ ವೆಜಿಟೇಬಲ್ ಆಯಿಲನ್ನು ನೀವು ಮೊದಲನೇದಾಗಿ ನಿಮ್ಮ ಕಾಲುಗಳನ್ನು ಪಾದಗಳನ್ನು ವಾರ್ಮ್ ವಾಟರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು ನೀವು ಯಾವುದೇ ಸ್ಟೆಪ್ ಮಾಡೋದಕ್ಕಿಂತ ಮೊದಲು ನೀವು ನಿಮ್ಮ ಕಾಲುಗಳನ್ನು ಚೆನ್ನಾಗಿ ತೊಳ್ಕೊಳ್ಳಿ ಅದರಲ್ಲಿ ಧೂಳು ಏನು ಇರಬಾರ್ದು ಹೀಗೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಅದರಲ್ಲಿ ಧೂಳಿದ್ರೆ ಅದರಿಂದ ನಿಮಗೆ ಏನು ಪ್ರಯೋಜನ ಆಗೋದಿಲ್ಲ ನೀವು ರೆಮಿಡಿ ಹಚ್ಚಿದ್ರೂ ಕೂಡ ಅದರಿಂದ ನಿಮಗೆ ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಯಾವುದೇ ರೆಮಿಡಿ ಯೂಸ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಕಾಲುಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಳಿ ಉಗುರು ಬೆಚ್ಚಗಿನ ನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಳಿ ಆ ನಂತರ ಒಂದು ಶುದ್ಧವಾದ ಬಟ್ಟೆಯಿಂದ ಕಾಲುಗಳನ್ನು ಒರೆಸ್ಕೊಳ್ಳಿ ಈ ವೆಜಿಟೇಬಲ್ ಆಯಿಲನ್ನು ನೀವು ಮಲಗೋಕ್ಕಿಂತ ಮೊದಲು ಇದು ನೈಟ್ ಹೊತ್ತೇ ಅಪ್ಲೈ ಮಾಡೋದು ನಾನಿವತ್ತು ಹೇಳುವಂಥ ಎಲ್ಲ ರೆಮಿಡಿನ ನೀವು ನೈಟ್ ಹೊತ್ತೇ ಅಪ್ಲೈ ಮಾಡಬೇಕು ಚೆನ್ನಾಗಿ ಕಾಲು ತೊಳೆದಾದ ನಂತರ ಕಾಲನ್ನು ಚೆನ್ನಾಗಿ ಒರೆಸಿ ಆದ ನಂತರ ವೆಜಿಟೇಬಲ್ ಆಯಿಲ್ನ ನೀವು ಕಾಲಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡಿ ಆದ ನಂತರ ಸಾಕ್ಸ್ ಹಾಕೊಳ್ಳಿ ಸಾಕ್ಸ್ ಹಾಕೊಂಡು ಮಲಗಿ ಆಯಿಲ್ ಏನು ಬೆಡ್ಗೆ ಆಗುತ್ತಂತ ನೀವು ಏನು ವರಿ ಮಾಡ್ಕೊಳ್ಳೋದು ಬೇಡ ಏನಿದ್ರು ಅದು ಸಾಕ್ಸಿಗೆ ತಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಾಕ್ಸ್ ಹಾಕೊಂಡು ಹಾಗೆ ಮಲ್ಕೊಳ್ಳಿ ಇದು ಒಂದು ರೆಮಿಡಿ ಇನ್ನು ಎರಡನೇ ರೆಮಿಡಿ ಏನಂತ ಹೇಳಿದ್ರೆ ಇದು ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಈ ಸ್ಟೆಪ್ ಮಾಡೋದಕ್ಕಿಂತ ಮೊದಲು ಕೂಡ ನಿಮ್ಮ ಕಾಲುಗಳನ್ನು ಫಸ್ಟ್ ಸ್ಟೆಪ್ಪಲ್ಲಿ ಹೇಳ್ದಂಗೆ ಒಂದು ಉಗುರು ಬೆಚ್ಚಗಿನ ನೀರಲ್ಲಿ ಚೆನ್ನಾಗಿ ತೊಳೀರಿ ಅದನ್ನು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ಇನ್ನು ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ವ್ಯಾಸ್ಲಿನ್ ತಗೊಳ್ಳಿ ವ್ಯಾಸ್ಲಿನ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಚಳಿಗಾಲ ಅಂತ ಹೇಳಿದ ತಕ್ಷಣ ನಾವು ವ್ಯಾಸ್ಲಿನ್ ಅನ್ನು ಇಟ್ಕೊಂಡೇ ಇರ್ತೀವಿ ವ್ಯಾಸ್ಲಿನ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು 1 ಟೇಬಲ್ ಸ್ಪೂನ್ ಅಷ್ಟು ವ್ಯಾಸ್ಲಿನ್ ತಗೊಳ್ಳಿ ಅದಕ್ಕೆ 3 ರಿಂದ 4 ಡ್ರಾಪ್ ಅಷ್ಟು ಲೆಮನ್ ಸಾಕಾಗುತ್ತೆ 3 ರಿಂದ 4 ಡ್ರಾಪ್ ಲೆಮನ್ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಕಾಲಿಗೆ ಹಚ್ಕೊಳ್ಳಿ
ಚೆನ್ನಾಗಿ ಮಸಾಜ್ ಮಾಡಿ ಹಚ್ಚಿ ಅದ ನಂತರ ಸಾಕ್ಸ್ ಹಾಕೊಂಡು ಮಲಗಿ. ಈ ರೆಮಿಡಿನ ನಾನಿವತ್ತು ಹೇಳೋ ರೆಮಿಡಿನ ನೀವು ದಿನಾಲೂ ಕೂಡ ಟ್ರೈ ಮಾಡ್ಬೋದು, ಪ್ರತಿದಿನ ಟ್ರೈ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಹಚ್ಕೊಂಡು ಸಾಕ್ಸ್ ಹಾಕೊಂಡು ಮಲಗಿ. ಇದು ಕೂಡ ರೆಮಿಡಿ. ಇದು ನಾನು ಹೇಳಿದಂತಹ ಸೆಕೆಂಡ್ ರೆಮಿಡಿ. ಇನ್ನು ಥರ್ಡ್ ರೆಮಿಡಿ ಏನು ಅಂತ ಹೇಳಿದ್ರೆ ಇದು ತುಂಬಾನೇ ಸುಲಭ, ನೀವು ಆರಾಮಾಗಿ ಕುತ್ಕೊಂಡು ಇದನ್ನ ಮಾಡ್ಬೋದು. ಏನಂತ ಹೇಳಿದ್ರೆ ಒಂದು ಟಬ್ ತಗೊಳ್ಳಿ, ಅದಕ್ಕೆ ಉಗುರು ಬೆಚ್ಚಗಿನ ನೀರು ಹಾಕೊಳ್ಳಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹನಿ ಹಾಕೊಳ್ಳಿ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಕಾಲುಗಳನ್ನ ಅದರೊಳಗಡೆ ಇಟ್ಟು ಒಂದು 15ರಿಂದ 20 ನಿಮಿಷ ಅದರೊಳಗಡೆ ಇಟ್ಟು ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳಿ. ಹನಿ ಮತ್ತೆ ಬಿಸಿನೀರು ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು. ಇದರಿಂದ ತುಂಬಾನೇ ಬಿಸಿ ನೀರು ತಗೊಳ್ಬೇಡಿ, ನಾನು ಮೊದಲೇ ಹೇಳಿದ್ದೀನಿ, ಉಗುರು ಬೆಚ್ಚಗಿನ ನೀರು ಅಷ್ಟೇ. ಇದರಿಂದ ನಮ್ಮ ಕಾಲಲ್ಲಿರುವಂತಹ ಡೆಡ್ ಸ್ಕಿನ್ ರಿಮೂವ್ ಆಗೋದಕ್ಕೆ ಇದು ತುಂಬಾನೇ ಉಪಯುಕ್ತ ಅಂತಾನೆ ಹೇಳ್ಬೋದು. ಆ ನಂತರ ಸಾಕ್ಸ್ ಹಾಕೊಳ್ಳಿ, ಸಾಕ್ಸ್ ಹಾಕೊಂಡು ನೈಟ್ ಹಾಗೆ ಮಲ್ಕೊಳ್ಳಿ. ಮತ್ತೆ ನಿಮ್ಮ ಕಾಲಿಗೆ ಹೆಚ್ಚಾಗಿ ಧೂಳು ಮತ್ತೆ ಡರ್ಟ್ ಏನಾದರೂ ಸೇರ್ಕೊಳ್ದೆ ಇರೋ ತರ ಸ್ವಲ್ಪ ಕೇರ್ ವಹಿಸಿ. ನಮ್ಮ ಕಾಲಿಗೆ ಧೂಳು ಏನಾದರೂ ತಾಗಿದ್ರೆ ಈ ತರ ಒಡೆದಿರುವಂತಹ ಪಾದ ಇನ್ನೂ ಜಾಸ್ತಿ ಹೊಡಿತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಇದು ಕಡಿಮೆ ಆಗೋ ತನಕ ಆದಷ್ಟು ಇದನ್ನ ಸ್ವಲ್ಪ ಜಾಗ್ರತೆ ಮಾಡ್ತಾ ಬನ್ನಿ. ಇನ್ನು ವ್ಯಾಸ್ಲಿನ್ ಹಚ್ಚೋದ್ರಿಂದ ನೀವು ಏನದು ಪಾದ ಒಡೆದಿರುತ್ತೆ ಅದು ಹಾಗೆ ಮುಚ್ಕೊಳ್ತಾ ಬರುತ್ತೆ. ಇದು ಸೆಕೆಂಡ್ ರೆಮಿಡಿ ನಾನು ಹೇಳಿರುವಂಥದ್ದು. ಇದು ತುಂಬಾನೇ ಒಳ್ಳೆಯದು. ಈ 3 ರೆಮಿಡಿ ಕೂಡ ತುಂಬಾನೇ ಒಳ್ಳೆಯದು. ನಿಮಗೆ ಯಾವುದು ಹೆಲ್ಪ್ಫುಲ್ ಆಗುತ್ತೆ, ನಿಮ್ಮ ಮನೇಲಿ ಯಾವುದು ಇದೆ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ವೆಜಿಟೇಬಲ್ ಆಯಿಲ್ ಇಲ್ಲ ಅಂತ ಹೇಳಿದ್ರೆ ವ್ಯಾಸ್ಲಿನ್ ಯೂಸ್ ಮಾಡಿ, ವ್ಯಾಸ್ಲಿನ್ ಆಗಲ್ಲ ಅಂತ ಹೇಳಿದ್ರೆ ಹನಿ ಯೂಸ್ ಮಾಡಿ. ಇದು 3 ಕೂಡ ತುಂಬಾನೇ ಎಫೆಕ್ಟಿವ್ ಆದಂತಹ ಹೋಮ್ ರೆಮಿಡಿ. ಒಡೆದಿರುವಂತಹ ಪಾದಕ್ಕೆ ನಾನು ಒಳ್ಳೆಯ ಒಂದು ತುಂಬಾನೇ ಎಫೆಕ್ಟಿವ್ ಆದಂತಹ ಹೋಮ್ ರೆಮಿಡಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.